ಖುಷಿ ಆಗ್ತಿದೆ. ಇಷ್ಟು ಬೇಗ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಹೇಳೋದಾದರೆ ನಮ್ಮ ಗೀತಾಮಣಿ ಮ್ಯಾಮಿಗೆ ಹೇಳ್ತೇನೆ, BO ಅವರಿಗೆ ಹೇಳ್ತೇನೆ. ನಮ್ಮ ಮನೆ ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಅಂದರೆ ರೋಟರಿ ಕ್ಲಬ್. ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದೆಡೆಯಿಂದ ನಿರ್ಮಾಣ ಹಂತದಲ್ಲಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಸಜ್ಜುಗೊಳ್ಳಲಿರುವ ಮನೆ, ಇನ್ನೊಂದೆಡೆ ಟಾರ್ಪಾಲು ಹಾಕಿದ ಡೇರೆಯೊಳಗೆ ಮಹಿಳೆ ಮತ್ತು ವಿದ್ಯಾರ್ಥಿನಿ. ಕತ್ತಲಿನಲ್ಲಿದ್ದ ಇವರ ಬದುಕು SSLC ಪರೀಕ್ಷೆಯಿಂದಾಗಿ ಬೆಳಕು ಕಾಣುತ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆಯ ವ್ಯಾಪ್ತಿಗೆ ಬರುವ ಪೆರುವತ್ತೋಡಿಯ ಸುನಂದ ಎನ್ನುವ ದಲಿತ ವಿಧವೆಯ ನಿರ್ಮಾಣ ಹಂತದಲ್ಲಿರುವ ಮನೆಯ ಕಥೆ. ಸುನಂದಾರ ಕಿರಿಯ ಪುತ್ರಿ ಅನಿತಾರ SSLC ಜೀವನವು ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಅಂಕಗಳನ್ನ ತೆಗೆಸಿಕೊಡುವ ಜೊತೆಗೆ ಉತ್ತಮ ಭದ್ರವಾದ ಸೂರನ್ನ ಕೂಡ ಒದಗಿಸಿದೆ. ಎರಡು ಹೆಣ್ಣು ಮಕ್ಕಳ ತಾಯಿ ಸುನಂದ ಅವರ ಮನೆಯು ಕಳೆದ 16 ವರ್ಷಗಳಿಂದ ಸಣ್ಣ ಗುಡಿಸಲಿನಂತಿತ್ತು. ವಿದ್ಯುತ್ ಸಂಪರ್ಕವೂ ಇರಲಿಲ್ಲ. ಕಿರಿಯ ಪುತ್ರಿ ಅನಿತಾ 2021ನೇ ಸಾಲಿನಲ್ಲಿ ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ವಿದ್ಯಾರ್ಥಿನಿಯಾಗಿದ್ರು. ಗೋಡೆಗಳು ಶಿಥಿಲಗೊಂಡಿರುವ ಟಾರ್ಪಾಲ್ ಹೊದಿಸಿರುವ ಗುಡಿಸಲು ಮನೆಯೊಳಗೆ ದಯನೀಯ ಸ್ಥಿತಿಯಲ್ಲಿ ವಾಸಿಸ್ತಾ ಇದ್ರು. ಈ ನಡುವೆ SSLC ಪರೀಕ್ಷೆಯ ಫಲಿತಾಂಶವನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಸಿ ಹಾಗೂ ಪುತ್ತೂರಿನ ಕೊಂಬೆಟ್ಟು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯಾದ ಗೀತಾಮಣಿ ಅವರ ತಂಡ ಈ ವಿದ್ಯಾರ್ಥಿನಿಯ ಮನೆಗೆ ಭೇಟಿ ನೀಡಿತ್ತು. ಈ ವೇಳೆ ಮನೆಯ ದುಸ್ಥಿತಿಯನ್ನ ಕಂಡು ಹೊಸ ಮನೆ ಕಟ್ಟುವ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರು. ಶಿಕ್ಷಕಿ ಗೀತಾಮಣಿ ಶಿಷ್ಯೆ ಅನಿತಾಗೆ ಮನೆ ನಿರ್ಮಾಣಕ್ಕಾಗಿ ಸಂಘ ಸಂಸ್ಥೆಗಳ ಸಹಾಯ ಯಾಚಿಸಲು ಮುಂದಾದ್ರು. ಅದರ ಪರಿಣಾಮವಾಗಿ ರೋಟರಿ ಸಂಸ್ಥೆ ಇತರ ದಾನಿಗಳ ಸಹಕಾರದೊಂದಿಗೆ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ RCC ಮನೆ ಸಿದ್ಧವಾಗಿದೆ. ಕೇಳಿದ್ರೆ ಇಲ್ಲಿ ಇಟ್ಕೊಂಡು ಗಾಯದ ಮಾಡ್ಕೊಂಡು ಚಿಂತನೆ ಮಾಡ್ಕೊಂಡು ಇತ್ತೇರು ಅದರೊಟ್ಟಿಗೆ BO ತಿತ್ತೇರು ಹಿಂದೆ ಬಂದ್ಬಿಟ್ಟು ಅವ್ರು ಹೋಯ್ತು. ತುಂಬ ಸಮಯ ಕಾಯ್ತಾನೆ ಗೀತಾಮಣಿ ಮೇಡಮ್ ಲಾಟ್ರಿ ಕ್ಲಬ್ದಾಗಲಿದ್ದು ಎಂಕಲ್ಲ ಇಲ್ಲಿ ಇದ್ದೀನಿ ಕತೆ ಎಂಕಲ್ಲ ಕತೆ ಕೂಡ ಕಂಡಿದ್ದು ಲಾಟ್ರಿ ಕ್ಲಬ್ದಾಗ ಬರ್ತದೆ ಎಂಕಲ್ಲ ಇನ್ನೂ ಇಲ್ಲಿ ಮಾಡ್ತು ಬರೀ ಕರೆಂಟ್ ಇದ್ದೇನೆ ಚಿನ್ನಿಗೆ ಚಿನ್ನಿಗೆ ಮತ್ತು ಬೀಸಿಗೆ ಮಾಡ್ಕೊಂಡು ಆಂಬುಲೆನ್ಸ್ ಬರುತ್ತಂಕಲ್ಲ BO ಮತ್ತೆ ಅದರೊಟ್ಟಿಗೆ ಬೇರೆ 750 ಇಂಕಲ್ಲ ಸೋಲಾರು ಕೊಟ್ಟು ಹೋಗ್ತೇವೆ. ಅಂಚಾತಕ್ಕೆ ಸುಮಾರು ಸಮಯ ಉಂಟು. ಸುಮಾರು ಸಮಯ ಕೈಬಿಟ್ಟು ಗೀತಾಮಣಿ ಮೇಡಮ್ ಲಾಟ್ರಿ ಕ್ಲಬ್ದಾಗಲಿ ಎಂಕಲ್ಲ ಸೇವೆ ಕಂಡಿದ್ದು ಅಂಚೆ ಅಜ್ಜಿ ಬರ್ತದೆ ಎಂಕಲ್ಲ ಬಿಲ್ಲು ಮಲ್ತು ಕೊಡುವಂಥದ್ದು ಸಿಬಿಸಿಯಾರು ಎಡ್ಡೆ ಬಂದು ಮಾಡ್ತೀವಿ. ತಿಂಗಳು ಜಾಸ್ತಿ ಉಂಟು ಅದು ಮತ್ತು ಸಾರ್ನಾಗಿ ಮತ್ತು ಬೇರೆ ಸುರಾಂತಕ್ಕೂ 2-3 ತಿಂಗಳು ಅಂತೂ ಬೇರೆ ಸುರಾಂತಕ್ಕೆ ಉಂಟಾಗ್ತದೆ. ಕಂಡ್ರೆ ಜೀವ ಇರ್ತದೆ ನನ್ನ ಹತ್ರ ಬಿಡ್ತದೆ 2 ಕೊಂಡು ಹೆಚ್ಚಿನ ಮಕ್ಕಳು ಭಾರಿ ಬೇಜಾರಿಸ್ತೀನಿ ಉಂಟು. ಅವು ಕಮ್ಮಿ ಎಲ್ಲ ಉಂಟು ಸಾರ್ನಾಗಲಿ ಆಗಲಿ ಉಂಟು ದೇವರ್ಲಾಗ ಬತ್ತೆ ಅಂತಲ್ಲ ಅಂಕಲ್ಲ ಕಪ್ಪ ಹಿಡಿತೇನೆ ಬೊಟ್ಟು ಗೋರಿ ಅಂಕಲ್ಲ. ಅತ್ಯಂತ ಬಡತನದಿಂದ ಜೀವನ ಸಾಗಿಸ್ತಾ ಇದ್ರು. ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ನೀಡಿದ್ದ ಸುನಂದ ಊರಿನಲ್ಲಿ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ರು. ಮನೆಯಲ್ಲಿ ವಿದ್ಯುತ್ ಸಂಪರ್ಕವಿಲ್ಲದಿದ್ರು ಚಿಮಣಿ ದೀಪದ ಸಹಾಯದಿಂದ ಮಕ್ಕಳನ್ನ ಓದಿಸಿದ್ದ ಸುನಂದಾರ ಹಿರಿಯ ಮಗಳು ಲಾವಣ್ಯ ಅವರು ಪದವಿ ಮುಗಿಸಿ B.Ed ಮಾಡಿ ಇದೀಗ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ದುಡಿಯುತ್ತಿದ್ದಾರೆ. ಚಿಮಣಿ ದೀಪದ ಬೆಳಕಿನಲ್ಲೇ ಓದಿದ ಅನಿತಾ ಕೂಡ SSLCಯಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿ ಈಗ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮುಂದಕ್ಕೆ IAS IPS ಮಾಡಬೇಕೆನ್ನುವ ಕನಸು ಹೊತ್ತಿದ್ದಾರೆ. ಕಳೆದ ವರ್ಷ ಅಂದರೆ ನನ್ನ SSLCಯಲ್ಲಿ 568 ಮಾರ್ಕ್ಸ್ ಪಡ್ಕೊಂಡು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್
ನಮ್ಮ ಮನೆ ಅಂದರೆ ಮೊದಲು 16 ವರ್ಷಗಳ ಕಾಲ ನಾವೊಂದು ಸಣ್ಣ ಶೀಟ್ ಹಾಕಿದ ಮನೆಯಲ್ಲಿ ಇದ್ವಿ. ಆ ಶೀಟ್ ಹಾಕಿದ ಮನೆ ಅಂದರೆ ಒಂದು ಹಾಲ್, ಒಂದು ರೂಮು, ಒಂದು ಕಿಚನ್ ಇತ್ತು ಅಷ್ಟೇ. ಆನಂತರ ಲಾಸ್ಟ್ ಇಯರ್ ಮಳೆಗಾಲದಲ್ಲಿ 10th ಇರುವಾಗಲೇ ನಾನು ನಮ್ಮ PT ಮೇಡಮ್, ಗೀತಾಮಣಿ ಮ್ಯಾಮ್ ಮತ್ತು ನಮ್ಮ BU ಅವರಾಗಿರ್ತಕ್ಕಂಥ ಲೋಕೇಶ್ ಅವರು ಬಂದಿದ್ದರು. ಅವರು ಬಂದು ಇಲ್ಲಿ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ನೋಡಿ ಹೋದರು. ಜೊತೆಗೆ ಅಂದರೆ ನಮಗೆ ಕರೆಂಟ್ ವ್ಯವಸ್ಥೆ ಇರಲಿಲ್ಲದ ಕಾರಣ ನಮಗೆ ಸೀತಾರಾಮರಯ್ಯ ಅನ್ನೋರು ಸೋಲಾರ್ ಸಿಸ್ಟಮ್ಸನ್ನು ಪ್ರೊವೈಡ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಆನಂತರ ಹಾಗೆ ಅವರು ಗೀತಾಮಣಿ ಮ್ಯಾಮ್ ಎಲ್ಲ ಅವರು ಮಾತಾಡಿ ಆನಂತರ ರೋಟ್ರಿ ಕ್ಲಬ್ನವರಿಗೆ ಟ್ರಾನ್ಸ್ಫರ್ ಮಾಡಿದರು. ಅವರಿಗೆ ಕೊಟ್ಟಾದ ನಂತರ ನಮ್ಮ ಮನೆ ಕೆಲಸ ನಿಲ್ಲಲಿಲ್ಲ. ಅಂದರೆ ಇವಾಗ ಲಾಸ್ಟ್ ಲೆವೆಲಲ್ಲಿ ಇದೆ, ಫೈನಲ್ ಲೆವೆಲ್ಲಿಗೆ ಬಂದು ನಿಂತಿದ್ದೇವೆ ನಾವು. ತುಂಬ ಖುಷಿ ಆಗ್ತಿದೆ. ಮನೆ ಇಷ್ಟು ಬೇಗ ಆಗುತ್ತೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಎಜುಕೇಷನಿಗೆ ಅಂದರೆ ರೋಟ್ರಿ ಕ್ಲಬ್ನವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ ಬುಕ್ಸ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅದರ ಬಗ್ಗೆ ನನಗೆ 2 ಮಾತು ಬೇರೇನು ಹೇಳಲಿಕ್ಕಾಗೋದಿಲ್ಲ. ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಸಮಯದಲ್ಲಿ. ಹಳೆ ಮನೆಯಲ್ಲಿ ಕರೆಂಟ್ ಇಲ್ಲದೆ ಸ್ಟಡಿ ಮಾಡೋದಂದರೆ ಕಷ್ಟ ಆಗ್ತಿತ್ತು. ಆದರೆ ನಾವು ಅದನ್ನು ನಮಗೆ ಗೊತ್ತಿತ್ತು. 16 ವರ್ಷ ಅಂದರೆ ನನಗೆ ಈಗ 16 ವರ್ಷ, ನಾನು ಹುಟ್ಟಿದ್ದೇ ಇಲ್ಲಿ. ನಾನು ಹುಟ್ಟಿದ ನಂತರ ನಾವು ಅದೇ ಮನೆಯಲ್ಲಿ 16 ವರ್ಷ ಆಯಿತು ಇದ್ದು. ಆವತ್ತಿನಿಂದ ನಾನು ಇಷ್ಟು ಸಣ್ಣ ಇರುವಾಗಲಿಂದಲೇ ಕಷ್ಟ ನೋಡಿಕೊಂಡೆ ಬಂದವಳು. ಹಾಗೆ ನನಗೆ ಎಂಥ ಕಷ್ಟ ಅಂತ ಅನ್ನಿಸ್ಲಿಲ್ಲ ಮನೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋದಾದರೆ ನಮ್ಮ ಗೀತಾಮಣಿ ಮ್ಯಾಮಿಗೆ ಹೇಳ್ತೇನೆ, BU ಅವರಿಗೆ ಹೇಳ್ತೇನೆ. ನಂತರ ತುಂಬ ಅಂದರೆ ಥ್ಯಾಂಕ್ಸ್ ಹೇಳೋದಂದರೆ ನಮ್ಮ ಮನೆ ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಅಂದರೆ ರೋಟರಿ ಕ್ಲಬ್, ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. 5 ರಿಂದ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೋಟರಿ ಕ್ಲಬ್ ಪುತ್ತೂರು ವತಿಯಿಂದ ಕ್ಲಬ್ನ ಎಲ್ಲ ಸದಸ್ಯರ ದೇಣಿಗೆಯ ಮೂಲಕ ಮನೆ ನಿರ್ಮಿಸಿ ಕೊಡಲಾಗ್ತಾ ಇದೆ. 80% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ನಗರಸಭೆಯಿಂದ 1.5 ಲಕ್ಷ ರೂಪಾಯಿ ಅನುದಾನವೂ ಸಿಗಲಿದೆ. ಜುಲೈ 1ರಂದು ನಡೆದ ರೋಟರಿ ಕಾರ್ಯಕ್ರಮದಲ್ಲಿ ಸುನಂದಾ ಅವರಿಗೆ ನೂತನ ಮನೆಯ ಕೀ ಹಸ್ತಾಂತರವನ್ನು ಮಾಡಲಾಗಿದೆ. ರೋಟರಿ ಕ್ಲಬ್ ಪುತ್ತೂರು ಯುವ ಹಾಗೂ ಸೈಂಟ್ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆಯ 2000ನೇ ಸಾಲಿನ ಹಿರಿಯ ವಿದ್ಯಾರ್ಥಿ ಸಂಘದಿಂದ 25,000 ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ, ಸ್ನಾನಗೃಹ, ಶೆಡ್, ಇನ್ನರ್ ವೀಲ್ ಕ್ಲಬ್ ಸಂಸ್ಥೆ ವಿದ್ಯುತ್ ವ್ಯವಸ್ಥೆ ಒದಗಿಸುವ ಭರವಸೆ ನೀಡಿದೆ. ಈ ಮೂಲಕ ಭದ್ರವಾದ ಸೂರು ನಿರ್ಮಾಣಗೊಳ್ಳಲಿದೆ. ಕೊಡಿಪ್ಪಾಡಿ ಗ್ರಾಮದಲ್ಲಿ ಪೆರಿಯತ್ತೋಡಿ ಎಂಬ ಸ್ಥಳದಲ್ಲಿ ಒಂದು ಬಡತನದಲ್ಲಿರುವ ಕುಟುಂಬದಲ್ಲಿ ಒಂದು ಬಹಳ ಕಷ್ಟದಲ್ಲಿರುವಂಥ ಒಂದು ಮನೆಯನ್ನು ನಮ್ಮ ಗೊಂಬೆಟ್ಟು ಸ್ಕೂಲಿನ ದೈಹಿಕ ಶಿಕ್ಷಕಿಯಾದ ಗೀತಾಮಣಿಯವರು ನಮಗೆ ಇಲ್ಲಿ ಭಾಳ ಒಂದು ಮನೆ ಮಾಡಿಕೊಡ್ಬೇಕಂತ ರಿಕ್ವೆಸ್ಟ್ ಮಾಡಿದರು. ಅದಕ್ಕೋಸ್ಕರ ನಾವು ರೋಟರಿಯ ವತಿಯಿಂದ ನಾವು ಒಂದು ಮನೆ ಕಟ್ಟುವ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಫೆಬ್ರವರಿಯಲ್ಲಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಕಂಪ್ಲೀಟ್ ಒಂದು 80-85% ಕೆಲಸ ಮುಗಿದಿದೆ. ಇನ್ನು ಒಂದು 15% ನಗರಸಭೆಯ ಅನುದಾನಕ್ಕೆ ನಾವು ಕಾಯ್ತಾ ಇದ್ದೀವಿ. ಅದು ಬಂದ ಕೂಡಲೇ ನಾವು ಫಿನಿಶ್ ಮಾಡಿ ಕೊಡ್ತೀವಿ. ಇದು ನಮ್ಮ ರೋಟರಿಯ ಅತ್ಯುತ್ತಮವಾದ ಕೆಲಸ. ಯಾವಾಗಲೂ ನಾವು ರೋಟರಿಯನ್ನು ಮರೆಯಲಿಕ್ಕಿಲ್ಲ, ಯಾಕೆಂದರೆ ನಾವು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಎಲ್ಲ ಮೆಂಬರ್ಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ರೋಟ್ರಾಕ್ಟ್ನ 20 ಜನ ಮಕ್ಕಳು ಮೊನ್ನೆ ಸಂಡೇ ಶ್ರಮದಾನ ಮಾಡಿ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ರೋಟರಿ ಕ್ಲಬ್ಬು ಯುವ ಮತ್ತು ವಿಕ್ಟರ್ಸ್ 2000 ಬ್ಯಾಚಿನ ಸ್ಟೂಡೆಂಟ್ಗಳು ಒಂದು ಬಾತ್ರೂಮ್ ಟಾಯ್ಲೆಟಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅದಕ್ಕಿಂತ ನಾವು ಬರುವ ಮೊದಲು ಒಂದು ಫೌಂಡೇಶನ್ ಇದನ್ನು ಗೀತಾಮಣಿಯವರ ಇದರಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ಮಾಡಿದ್ದೇವೆ ಅಂತ ಹೇಳಿರುವರು. ನಾವು ಅದರ ನಂತರ ನಂತರದ ಕೆಲಸವನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಈಗ ಒಂದು ಒಳ್ಳೆಯ ಒಂದು ಮನೆಯನ್ನು ಮಾಡಿಕೊಟ್ಟಿದ್ದೀವಿ ಹಾಗೂ ಅವರಿಗೆ ಅನುಕೂಲವಾಗುವಂಥ ಒಂದು ಸೌಕರ್ಯವನ್ನು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಆ ಹುಡುಗಿ ಅನಿತಾಳ ಇದಕ್ಕೆ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಬುಕ್ಸು ಮತ್ತು ಯೂನಿಫಾರ್ಮ್ಸ್ ಮತ್ತು ಕಾಲೇಜಿನ ಫೀಸನ್ನು ಕೊಟ್ಟಿರ್ತೀವಿ. ಇದು ನಮ್ಮ ರೋಟರಿಯ ಅತ್ಯುತ್ತಮವಾದ ಕೆಲಸ. ನಾವು ನಮಗೆ ದಾನ ಮಾಡಿದಂಥ ಕೊಟ್ಟಂಥ ಎಲ್ಲ ರೋಟರಿ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆ್ಯಕ್ಚುಲಿ 4 to 6 lakhs ಇದ್ದು ಮನೆ ನಾವು ಈಗಾಗಲೇ 4.5 ಲಕ್ಷ ಹಣ ಹಾಕಿದ್ದೀವಿ. ಒಂದು ಉತ್ತಮವಾದ ಒಂದು ಮನೆಯನ್ನು ಮಾಡಿಕೊಡ್ತೀವಿ.
ಇದರ ಜೊತೆಗೆ ನಾವು ಅದಕ್ಕೆ ಟೇಲ್ಸ್ ಅನ್ನು ಹಾಕಿ ಒಳಗಡೆ ಕಂಪ್ಲೀಟ್ ಎಲ್ಲ ಫಿನಿಶಿಂಗ್ ಮಾಡಿ ನಾವು ಈಗಾಗಲೇ ನೆಕ್ಸ್ಟ್ ಮಂತಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಬಟ್ ನಮ್ಮ ಇನ್ಸ್ಟಾಲೇಷನ್ ಇರುವ ದಿವಸ ಅಂದರೆ ಜುಲೈ 1 ತಾರೀಕಿಗೆ, ಆವತ್ತು ನಾವು ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಸುನಂದ ಅವರ ಪತಿ ಪ್ರತಿದಿನವೂ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದು ಮನೆಯ ಹಾಗೂ ಮಕ್ಕಳ ಎಲ್ಲ ಜವಾಬ್ದಾರಿಯು ಸುನಂದ ಅವರ ಮೇಲಿತ್ತು. ಈ ನಡುವೆ ವರ್ಷದ ಹಿಂದೆ ಪತಿ ಕೂಡ ಕುಡಿದು ಸಾವನ್ನಪ್ಪಿದ ಬಳಿಕ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಸುನಂದ ಭದ್ರತೆ ಇಲ್ಲದ ಜೋಪಡಿಯಲ್ಲಿ ವಾಸಿಸುವ ಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಆಕೆಗೆ ಸಹಾಯ ಮಾಡುವುದಾಗಿ ಹಲವರು ಭರವಸೆಗಳನ್ನೇನು ಕೊಟ್ಟಿದ್ರು, ಭರವಸೆಯಾಗಿಯೇ ಉಳಿದುಕೊಂಡಿತ್ತು. ಈಗ ಶಿಕ್ಷಣ ಇಲಾಖೆ ಹಾಗೂ ರೋಟರಿ ಕ್ಲಬ್ ಪದಾಧಿಕಾರಿಗಳ ನೆರವು ಹೊಸ ಭರವಸೆಯನ್ನ ಇವರಲ್ಲಿ ಮೂಡಿಸಿದೆ. ಈ ಬೆಳಕು ಸದಾ ಇರಲಿ ಎನ್ನುವುದು ಎಲ್ಲರ ಹಾರೈಕೆಯಾಗಿದೆ. ಯತೀಶ್ ಉಪ್ಪಳಿಗೆ, ಸುಧಾಕರ್ ಪಡೀಲ್ ಜೊತೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.